ಪ್ರಿನ್ಸಿಪಾಲ್ ಯಾರಲ್ಲಿ? ಪ್ರಿನ್ಸಿಪಾಲ್ ಕರೀರಿ ಇಲ್ಲಿಗೆ. ಪ್ರಿನ್ಸಿಪಾಲ್ ಕರೀರಿ ಇಲ್ಲಿಗೆ. ಯಾರು ಪ್ರಿನ್ಸಿಪಾಲ್ ಯಾರು ಇಲ್ಲಿ? ಈ ಸ್ಕೂಲ್ ಕಾಲೇಜ್ ಪ್ರಿನ್ಸಿಪಾಲ್ ಯಾರು? ಯು ಆರ್ ದ ಪ್ರಿನ್ಸಿಪಾಲ್. ನೀವು ಇನ್ಫಾರ್ಮ್ ಮಾಡ್ಬೇಕಾ ಬೇಡವಾ? ಅಲ್ಲಿ ಧೂಳು ಬಂದಿದೆ, ಅಲ್ಲಿ ತೊಂದರೆ ಆಗ್ತದೆ ಅಂತ ಇನ್ಫಾರ್ಮ್ ಮಾಡ್ಬೇಕಾ ಬೇಡವಾ? ಯಾರಿಗೆ ಕೊಟ್ಟಿದ್ರು ಲೆಟ್ರು? MLA ಆಫೀಸ್ ಕಲ್ತು ಪೋಸ್ಟಲ್ ಕೊರಿಯರ್ ಅಲ್ಲಿ ಕಳ್ಸಿದ ನೀವು? ನೀವು ಗೊತ್ತಿಲ್ಲ ಇಲ್ಲಿ MLA ಆಫೀಸ್ ಕಲ್ತಲ್ಲ ಹತ್ರ ಇದೆ ಅಂತ? ನಾಟ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ದ ಟೀಚರ್ ಪ್ರಿನ್ಸಿಪಲ್ ಆಫ್ ಸ್ಕೂಲ್ ಕಾಲೇಜ್? ನೀವು ಹೇಳ್ಬೇಕಾ ಬೇಡವಾ ನನಗೆ? ಆನ್ಸರ್ ಫಾರ್ ಮೈ ಕ್ವಶನ್ಸ್. ಮಕ್ಕಳಿಗೆ ತೊಂದರೆ ಆಗ್ತಾ ಇದಾರೆ, ಯಾರು ಅಟೆಂಡ್ ಮಾಡ್ಬೇಕು? ಪ್ರಿನ್ಸಿಪಾಲ್ ಅಟೆಂಡ್ ಮಾಡ್ಬೇಕು. ನೀವು ನನಗೆ ಇನ್ಫಾರ್ಮ್ ಮಾಡ್ಬೇಕಾ? ಸರ್ ಈ ತರ ಆಗ್ತಾ ಇದೆ, ಅಲ್ಲಿ ಧೂಳು ಇದೆ, ಅವ್ರಿಗೆ ತೊಂದರೆ ಆಗ್ತದೆ, ಅಲ್ಲಿ ಶಬ್ದ ಬರ್ತದೆ ಅಂತ ನೀವು ಇನ್ಫಾರ್ಮ್ ಮಾಡ್ಬೇಕಾ ಬೇಡ? ಏನ್ ಈ ತರ ಮಕ್ಕಳನ್ನು ಕೂಡಿಸಿ ಸೀಟಲ್ಲಿ ಕೂಡಿಸಿ ಇದು ಮಾಡುದ? ನಾನು ಸೀಟಲ್ಲಿ ಕೂರಿಸಿಲ್ಲ, ನಾನು ಇಲ್ಲಿ ಅಲ್ಲಲ್ಲ, ನೀವು ಸೀಟಲ್ಲಿ ಕೂಡಿಸ್ಲಿಲ್ಲ, ನೀವು ಅವ್ರಿಗೆ ಫೆಸಿಲಿಟಿ ಮಾಡಿಕೊಳ್ಳೋ ಕೆಲಸ ಯಾರ್ದು? ಲೆಟರ್ ಕೊಡುವಾಗ ಅವ್ರಿಗೆ ಹೇಳಿದ್ರಲ್ಲ, MLA ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ. MLA ಪರ್ಮಿಷನ್ ಕೊಡುದಲ್ಲ, ಶಾಲೆ ನೋಡಿ ನಾನು ಹೇಳ್ತೇನೆ, ಅಲ್ಲಿ ನಾವು ಏನು ಕೆಲಸ ಮಾಡ್ತೇವೆ ಮಕ್ಕಳು ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಅಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೆ ಧೂಳು ಬಂದ್ರೆ ಸರಿ, ನಾನು ಒಪ್ತೇನೆ, ಖಂಡಿತ ಐ ವಿಲ್ ಅಗ್ರಿ. ಧೂಳು ಬರಬಾರ್ದು, ಡಸ್ಟ್ ಬರಬಾರ್ದು, ತೊಂದರೆ ಆಗ್ಬಾರ್ದು, ಕಲಿಯಲಿಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲೆಲ್ಲ ಈಗ ಭಾಷಣ ಮಾಡಿ ಹೋದ್ರಲ್ಲ, ನೀವು 7 ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾ ಇದ್ರಿ. 12 ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾ ಇದ್ರಿ. ನಾನು 7 ಕೋಟಿ ರೂಪಾಯಿ ತರಿಸಿ ನಿಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇರುದು. ಯಾವ ಮಗನು ಕೊಡ್ಲಿಲ್ಲ. ದೂರುದು ಬಾರಿ ಸುಲಭ. ಯಾರಾದ್ರೂ 1 ರೂಪಾಯಿ ಕೊಟ್ಟಿದಾನ? ಇವ್ರು MLA ಆಗ್ಲಿಲ್ವಾ ಹಿಂದೆ? ಇವ್ರು ದುಡ್ಡು ಕೊಟ್ಟಿದಾರ ಇದಕ್ಕೆ? ನಾವೇನು ಅಲ್ಲಿ ಅವ್ರು ನಿಮಗೆ ಡಿಸ್ಟರ್ಬ್ ಮಾಡಬೇಕು, ನಿಮಗೆ ತೊಂದರೆ ಮಾಡಬೇಕು ಅಂತೆಲ್ಲ. ಈ ಪ್ರಿನ್ಸಿಪಾಲ್ರು ನನಗೆ ಒಂದು ದಿವಸನೂ ಬಂದು ಹೇಳಿಲ್ಲ ಅಲ್ಲಿ ಡಸ್ಟ್ ಇದೆ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನಾನು ಅದನ್ನು ನಿಲ್ಲಿಸಿ ನಿಮಗೆ ಬೇರೆ ಕೆಲಸವನ್ನು ಅವನ ರಾತ್ರಿಯನ್ನು ಕೆಲಸ ಮಾಡಿಸ್ತಾ ಇದ್ದೆ. ಆನಂತರ ಆ ಕಾಂಟ್ರಾಕ್ಟರ್ ಹೇಳಿದ್ರಂತೆ ನಿಮಗೆ 1 ತಿಂಗಳು ರಜೆ ಇತ್ತಾ? 1 ತಿಂಗಳು ರಜೆ ಇತ್ತು. ಆ 1 ತಿಂಗಳಲ್ಲಿ ಮಾಡ್ತೇನೆ, ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋ 20 ದಿವಸ ಸಾಕಿತ್ತು ಅದು ಮಾಡ್ಲಿಕ್ಕೆ. ಆ 20 ದಿವಸ ಆದ ಕೂಡಲೇ ನಾನು ಕ್ಲೀನ್ ಮಾಡಿ ಕೊಡ್ತೇನೆ, ಅವ್ರು ಬಂದ್ರೆ ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದ. ನೋಡಿ ಮಕ್ಕಳೇ, ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಅದು ಯಾರಿಗೆ ಮಾಡುದು? ಆಟ ಆಡ್ಲಿಕ್ಕಲ್ಲ. ಎಷ್ಟೋ ಜನ 32 ಜನ ಸಾಯ್ತೇನೆ ಅಂತ ಕಾಯ್ತಾ ಇದ್ದಾರೆ ಡಯಾಲಿಸಿಸ್ಗಾಗಿ. ಅವರು ಬಡವರು, 1 ರೂಪಾಯಿ ದುಡ್ಡಿಲ್ಲ ಅವರ ಕೈಯಲ್ಲಿ. 32 ಜನ ಡಯಾಲಿಸಿಸ್ ಅಂತ ಅವ್ರಿಗೆ ಏನು ಡಯಾಲಿಸಿಸ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ನೀವೆಲ್ಲ ಎಜುಕೇಟೆಡ್, ಯು ನೋ ವೆರಿ ವೆಲ್. ನೀವು ಹಾಗೆ ನನ್ನ ಹತ್ರ ಬಂದು ಹೇಳ್ಬೋದಿತ್ತು, ನಾನು ಅಟೆಂಡ್ ಮಾಡ್ತಾ ಇದ್ದೆ. ಸಾವಿನ ಅವ್ರು ಯಾವ ಇವತ್ತು ಸಾಯ್ತಾರ ನಾಳೆ ಸಾಯ್ತಾರ ಅಂತ ಕಾಯ್ತಾ ಇದ್ದಾರೆ 32 ಜನ. ಡಯಾಲಿಸಿಸ್ ಮಾಡ್ಲಿಕ್ಕೆ ಅವ್ರದ್ದು ದುಡ್ಡಿಲ್ಲ. ಸರ್ಕಾರದಿಂದ ಫ್ರೀ ಮಾಡ್ಲಿಕ್ಕೆ ನಾವು ಇಲ್ಲಿ ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅವರಿಗೆ ಡಯಾಲಿಸಿಸ್ ಉಚಿತವಾಗಿ ಕೊಡಬೇಕು, ಇಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರು ನಾನು ಎಸಿ ಅವರು ಡಿಸ್ಕಷನ್ ಮಾಡಿ ಅವರಿಗೆ ಒಂದು ಜಾಗ ಮಾಡಿ ಕೊಡುವಂತ ಮಾಡಿಕೊಟ್ಟದ್ದು. ನಿಮಗೆ ಡಿಸ್ಟರ್ಬ್ ಮಾಡ್ಬೇಕಂತಲ್ಲ. ಅಡ್ವಾನ್ಸ್ ವರ್ಕ್ ಅದು ಕೂಡ ದುಡ್ಡು ಇರ್ಲಿಲ್ಲ. ಯಾರ ಹತ್ರ ಎಲ್ಲ ದುಡ್ಡು ಕೇಳಿ ಆ 32 ಜನ ಸಾಯ್ತಾ ಇದಾರಲ್ಲ, ಆ 32 ಜನ ಅವರ ತಂದೆ ತಾಯಿ ಮಕ್ಕಳಿಗೆ ತಾಯಿ ಸಾಯ್ತಾ ಇದಾರಲ್ಲ, ಅವಳಿಗೆ ಒಂದು 15 ದಿವಸ 15 ತಿಂಗಳಾದ್ರೂ ಬದುಕಲಿ ಅಂತ ಹೇಳಿ ಅವರಿಗೆ ನಾವಿಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಮಾಡಿದ್ದು. ನಿಮಗೆ ಧೂಳು ಮಾಡ್ಬೇಕಂತ ಅಲ್ಲ. ನೀವು ಒಂದು ಮಾತು ನನ್ನ ಹತ್ರ ಹೇಳ್ತಾ ಇದ್ರೆ ಇದು ನಮ್ಮ ಪುತ್ತೂರಿಗೆ ಶೋಭೆ ತರುವಂತದ್ದ? ನಿಮ್ಮ ಮಕ್ಕಳಿಗೆ ನೀವು ತೊಂದರೆ ಮಾಡ್ಲಿಕ್ಕೆ ನಾವು ಮಾಡುದಾ? 7 ಕೋಟಿ ರೂಪಾಯಿ ತಂದು ಅವರಿಗೆ ಕಾಂಟ್ರಾಕ್ಟರ್ ಹತ್ರ ಗಲಾಟೆ ಮಾಡಿ ಬೇಗ ಬೇಗ ಮಾಡ್ಬೇಕು ಅಂತ ಹೇಳ್ತದೆ. ಈ ಪ್ರಿನ್ಸಿಪಾಲ್ ಬಂದ ನಂತರ, ಇದಕ್ಕೆ ಮೊದಲು ಈ ಶಾಲೆಯಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಇದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಇವರು ಇಲ್ಲಿ ಬಂದ ನಂತರ ಇಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ. ನಾನು ಮೊನ್ನೆ ಹೇಳಿದ್ದೆ, ಅದನ್ನು ಬೇಗ ಮುಗಿಸ್ಬಿಡ್ಬೇಕು, ಪ್ರತಿ 1 ತಿಂಗಳಿಗೆ ಬಂದು ನನಗೆ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿದ್ದೆ. ಇವರು ಯಾವ್ದನ್ನು ಮಾಡ್ಲಿಲ್ಲ. ಇವರು ಬಂದು ಇಲ್ಲಿ ಕೂತ್ಕೊಳ್ಳುದು, ಸಂಬಳ ತಗೊಳ್ಳುದು. ಇವ್ರಿಗೇನು ಬಂದು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಸರ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಮಕ್ಕಳಿಗೆ ಶಬ್ದ ಮಾಡ್ತಾ ಇದೆ, ಡಸ್ಟ್ ಇದೆ ಅಂತ ನನಗೆ ಸಾರಿ ಹೇಳಲಿಕ್ಕೆ ಆಗುದಿಲ್ವಾ? 1 ದಿವಸ ಇನ್ಫಾರ್ಮ್ ಮಾಡಿದ್ದಾರೆ ಇವರು. ನಾನು ಅವರನ್ನ ಕರೆದು ರಾತ್ರಿ ಕೆಲಸ ಮಾಡ್ತಾ ಇರ್ಲಿಲ್ವಾ? ಕ್ಲೀನ್ ಮಾಡಿ ಕೊಡ್ತಾ ಇರ್ಲಿಲ್ವಾ? ನಾನು ನಿಮ್ಗೆ ಹೇಳುವಂತದ್ದು, ನೀವೆಲ್ಲ ಮಕ್ಕಳು, ನೀವೆಲ್ಲ ಕಲ್ತವ್ರು. ನಾವೇನೋ ಅಲ್ಲಿ ಆಟ ಆಡ್ಲಿಕ್ಕೆ ಮಾಡ್ತಾ ಇದ್ದಲ್ಲ. 32 ಜನ ಇವತ್ತು ಸಾಯ್ತಾನೆ ನಾಳೆ ಸಾಯ್ತಾನೆ ಅಂತ ಇದ್ದಾರೆ. ಅವರಿಗೆ ಡಯಾಲಿಸಿಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡೋದು. ನೀವು ದಯಮಾಡಿ ನೀವೆಲ್ಲ ಕ್ಲಾಸಿಗೆ ಹೋಗ್ಬೇಕು. ಏಪ್ರಿಲ್ ಅಲ್ಲಿ ನಿಮ್ಮ ಅಲ್ಲಿನ ಬಿಲ್ಡಿಂಗ್ ಓಪನ್ ಆಗ್ತದೆ. ಅಲ್ಲಿವರೆಗೆ ನಿಮ್ಗೆ ಏನು ತೊಂದರೆಗಳಿದೆ ಆ ತೊಂದರೆಗಳೇ ಕ್ಲೀನ್ ಮಾಡುವಂಥದ್ದು. ಮತ್ತೆ ರಾತ್ರಿ ಕೆಲಸ ಮಾಡಿ ಬೆಳಿಗ್ಗೆ ನಿಮಗೆ ಕ್ಲೀನ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನೀವು ಸ್ವಲ್ಪ ಕೋಪರೇಟ್ ಮಾಡಿ. ಅದೇನು ಬೇರೆ ಕೆಲಸ ಫೈಲ್ ಇಡ್ಲಿಕ್ಕೆ ಇನ್ನೊಂದು ಕೆಲಸಕ್ಕಾದ್ರೆ ನಾವು ಅದು ಬೇಡವೇ ಬೇಡ. ಆದ್ರೆ ಒಂದು 32 ಜನರಿಗೆ ಸಾಯುವಷ್ಟು ದಿವಸ ಒಂದು ಅವರನ್ನು ಎಕ್ಸ್ಟೆಂಡ್ ಮಾಡಿ ಅವರ ಜೀವನವನ್ನು ಸಾಗಿಸ್ಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಅಲ್ಲ, ನೀವೆಲ್ಲ ಬೇಡ ಬೇಡ ಅವರು ಸಾಯ್ಲಿ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತೀನಿ ಇವತ್ತೇ. ಯು ಟೆಲ್ ಮಿ, ಇಫ್ ದೇ ಡೈ ಲೆಟ್ ದೆಮ್ ಡೈ. ವಿ ವಾಂಟೆಡ್ ಟು ಸ್ಟಾಪ್ ದ ವರ್ಕ್ ಅಂತ ಹೇಳಿದ್ರೆ ವಿ ವಿಲ್ ಸ್ಟಾಪ್ ಇಟ್. ಐ ಡೋಂಟ್ ಮೈಂಡ್. ಸರ್ ಒಂದು ನಿಮಿಷ,
ನಾನು ಸ್ಟೂಡೆಂಟ್ ವೆಲ್ಫೇರ್ ಮಾತಾಡ್ತಾ ಇದ್ದೀನಿ. ನೀವು ಮಾತಾಡ್ಬೇಡಿ, ಈಗ ಮತ್ತೆ ಮಾತಾಡಿ, ನಾನು ಹೇಳ್ತೇನೆ. ತಾವು ಒಮ್ಮೆ ಬಂದು ಅಲ್ಲ ನಾವು ನೀವು ಮಾತಾಡ್ಬೇಡ್ರಿ. ನೀವು ವೆದರ್ ಯು ಇನ್ಫಾರ್ಮ್, ಒಮ್ಮೆ ತಾವು ಅಲ್ಲಿ ಬಿಲ್ಡಿಂಗ್ ವೆದರ್ ಯು ಇನ್ಫಾರ್ಮ್ ಮೀ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ಈ ಮಕ್ಕಳಿಗೆ ಸ್ಟೂಡೆಂಟ್ ಇವತ್ತು ಕಮ್ಮಿ ಕಟ್ಟಿ you don't ಕೆಮ್ಮು talk. ಬಂದು I ನಮ್ಮ don't ಎದುರು talk, I say. ಬಂದಿದ್ದಾರೆ. I'm telling don't talk. ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ಹೇಳಿದ್ರ ನೀವು? ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಇದ್ದೇವೆ. ಅಲ್ಲ ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ? ಏನ್ ಮಾತಾಡಿದ್ರಿ? ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿ. ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಇನ್ಫಾರ್ಮ್ ಮೀ. ಯಾವುದು ವೆದರ್ ಯು ಇನ್ಫಾರ್ಮ್ ಮೀ. ನೋ ಕೊಡ್ಲಿಲ್ವಾ? ಸ್ಟಾಪ್ ಇಟ್. ಕೊಡ್ಲಿಲ್ವಾ? ಸ್ಟೂಡೆಂಟ್ಸ್ ನೋಡಿ, ಇವತ್ತು ಆ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್? ಐ ಸೇ ನಿಮ್ಮ ಮಕ್ಕಳ ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಇನ್ಫಾರ್ಮ್ ಮೀ. ನೋ ಇಷ್ಟೇ ಹತ್ತಿರ ಎಮ್ಮೆಲ್ಯೆ ಆಫೀಸ್ ಇರುವಾಗ ಬಂದು ಹೇಳ್ಬೋದಿತ್ತಲ್ಲ. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ಈಗ ನೀವು ಜುವಾಗಿಲ್ಲ. ಈಗ ನೀವು ಜುವಾಗಿಲ್ಲ. ಈಗ ನೀವು ಜುವಾಗಿ. Don't talk. Stop it. ಪರಿಸ್ಥಿತಿ ಏನು ಪರಿಸ್ಥಿತಿ? ನಾನು ಮಾತಾಡೋದಿಲ್ಲ. ನಾನು ಮಾತಾಡೋದಿಲ್ಲ. ಕಾಳಜಿ ಇದೆ ನಮಗೆ, ಮಕ್ಕಳ ಬಗ್ಗೆ ಕಾಳಜಿ ಇರೋದ್ರಿಂದ ನಾನು ಮಾತಾಡೋದಿಲ್ಲ. ಅಲ್ಲ, ಅವ್ರು ಬಂದು ನೀವು ನೋಡಿ, ಒಂದು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಇವ್ರು ವೆಲ್ಫೇರ್ ಆಫೀಸರ್ ಹೋಗ್ತೇನೆ, ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳುದು, ಆಯ್ತು ಸರ್ ಇಲ್ಲಿ ಡಸ್ಟ್ ಇದೆ, ಇಲ್ಲಿ ತೊಂದರೆ ಇದೆ, ನೀವು ಇದನ್ನು ಕ್ಲೀನ್ ಮಾಡಿ ಕೊಡ್ಬೇಕು, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬೇಕಿತ್ತು. ಅದು ಮಾಡಿ ನಾವು ಮಾಡೋದಿದ್ರೆ ಐ ಅಕ್ಸೆಪ್ಟ್, ಐ ಅಗ್ರಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಯು ಆರ್ ರೆಸ್ಪಾನ್ಸಿಬಲ್, ಪ್ಲೀಸ್ ಟೇಕ್ ಕೇರ್. ಮಕ್ಕಳೇ ನೀವು ಹೋಗಿ ಮಕ್ಕಳ, ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ, ಅದಕ್ಕೆ ಬೇಕಾಗದ ವ್ಯವಸ್ಥೆ ಮಾಡ್ತೇವೆ. ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದ್ರೆ ನಾವು ಸ್ಟಾಪ್ ಮಾಡ್ತೇವೆ. ನೀವು ಹ್ಯುಮ್ಯಾನಿಟಿ ಕನ್ಸಿಡರೇಷನ್ ಅಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಹಗಲು ನಮಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ. ಒಂದು ಧೂಳು ಮಾಡಿ ಹೋಗುವಂತ ಕೆಲಸಗಳೆಲ್ಲ ಆಗಿದೆ, ಸಾರಣೆ ಕೆಲಸಗಳು ಮಾತ್ರ ಇದೆ, ಅದನ್ನು ರಾತ್ರಿ ಮಾಡ್ತಾರೆ. ಒಂದು 32 ಜನರಿಗೆ ಜೀವ ಕೊಡುವಂತ ಕೆಲಸಗಳು ಆಗ್ತದೆ. ನಾವೆಲ್ಲ ಅದಕ್ಕೆ ಸಹಕಾರ ಕೊಡಬೇಕು. ಅದು ಹಗಲಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುದಿದ್ರೆ ನಾವು ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗುದಿಲ್ಲ. ರಾತ್ರಿ ಆ ಕೆಲಸವನ್ನು ಮಾಡಿ ಬೆಳಿಗ್ಗೆ ನಿಮ್ಗೆ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಓಕೆ, ವೆದರ್ ಯು ಅಗ್ರಿ? ಓಕೆ ಅಲ್ವಾ? ಒಂದು 30 ಜನ ಬದುಕಲಿ, ರಾತ್ರಿ ಕೆಲಸ ಮಾಡುವ, ಬೆಳಿಗ್ಗೆ ನಿಮಗೆ ಕ್ಲೀನ್ ಮಾಡಿಸ್ಕೊಡ್ತೇನೆ. ಹೊಸ ಕಟ್ಟಡ ಏಪ್ರಿಲ್ ಅಲ್ಲಿ ನಿಮಗೆ ಸಿಗ್ತದೆ. ಕನ್ಫರ್ಮ್ ಇವ್ರು ಯಾರು ಇಲ್ಲೇ ಕಲಿಸುವ ಈ ಟೀಚರ್ ಮಾಸ್ಟರ್ ಸರಿ ಆಗ್ತದೆ. ಅಲ್ಲಿ ನೆಕ್ಸ್ಟ್ ಫೈನಾನ್ಷಿಯಲ್ ಜನವರಿಯಾಗಿ ಬಿಟ್ಟು ಕೊಡಬೇಕಿತ್ತು. ಮೇಲ್ಗಡೆ ಕಟ್ಟಡ ಆಗದೆ ಇವರು ಹೋಗುದಿಲ್ಲ ಅಂತ ಹೇಳಿದ್ದಾರೆ. ಈಗ 9 ರೂಮ್ಸ್ಗಳು ಅಲ್ಲಿ ಸರಿಯಾಗಿದೆ. ಇವರು ಕೆಳಗಡೆ ಕಟ್ಟಡ ಮೇಲ್ಗಡೆ ಕಟ್ಟಡ ಆಗೇ ಹೋಗುದಂತ ನಿಮ್ಮ ಸ್ಟಾಫ್ಗಳೆಲ್ಲ ಡಿಸೈಡ್ ಮಾಡಿದ್ದಾರೆ. ಆಯ್ತು, ಮೇಲ್ಗಡೆ ಕಟ್ಟಡ ಆದ ಮೇಲೆ ಹೋದ್ರೆ ಒಳ್ಳೇದಿಲ್ಲ, ಕೆಳಗಡೆ ಶಬ್ದ ಬರ್ತದೆ, ಕೆಳಗಡೆ ಕೆಲಸ ಮಾಡ್ತಾರೆ. ಅದಕ್ಕೆ 3-4 ಬಿಲ್ಡಿಂಗ್ ಅದಾಗ್ತದೆ. ಅದಾದ ಕೂಡಲೇ ಏಪ್ರಿಲ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ನಿಮ್ಮನ್ನು ಶಿಫ್ಟ್ ಮಾಡ್ತಾರೆ. ಇದೆಲ್ಲ ದೊಡ್ಡ ಭಾಷಣ ಕೊಟ್ರಲ್ಲ, 7 ವರ್ಷ ಇಲ್ಲಿ ಇದ್ರಲ್ಲ, 1 ರೂಪಾಯಿ ಕೊಡ್ಬೋದಿತ್ತಲ್ಲ, ಅದಕ್ಕೆ 7 ವರ್ಷ ಬಿಲ್ಡಿಂಗ್ ಕಟ್ಬೋದಿತ್ತಲ್ಲ ಅವ್ರಿಗೆ. ಯಾಕೆ ಮಿಸ್ಗೈಡ್ ಮಾಡೋದು? ಇದಕ್ಕೆಲ್ಲ ರಾಜಕೀಯ ಮಾಡಬಾರ್ದು. ನಿಮಗೆ ಬ್ರೈಟ್ ಫ್ಯೂಚರ್ ಇದೆ, ಕಳೀರಿ, ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿ. ಆಯ್ತು, ನಿಮ್ಮ ಹಕ್ಕನ್ನು ನೀವು ಕೇಳಿದ್ರಿ, ತೊಂದರೆ ಆಗಿದೆ, ಅದ್ರಲ್ಲಿ ನಮಗೇನು ಬೇಸರ ಇಲ್ಲ. ನಮಗೆ ಬೇಸರ ಆಗಿರುವಂತದ್ದು ಇವ್ರು ಇನ್ಫಾರ್ಮ್ ಮಾಡ್ಬೇಕಿತ್ತು. ಇವ್ರು ಇನ್ಫಾರ್ಮ್ ಮಾಡಿ ನಾವು ಮಾಡೋದಿದ್ರೆ ಯಾರಾದ್ರೂ ಇವರೆಲ್ಲ ಹೆಲ್ತ್ ಆರೋಗ್ಯ ಇಲಾಖೆಯವರು ಇಲ್ಲದಿದ್ರೆ ಆ ಡಾಕ್ಟರ್ಗಳು ಏನಾದ್ರು ಆಕ್ಷನ್ ತಗೊಳ್ಳೋದಿದ್ರೆ ಓಕೆ, ಇಲ್ಲಿ ಅಗ್ರಿ. ಈ ತರ ನಾವು ಅದನ್ನು ಕೇಳಿ ಆದ್ರಂತ ಮಾಡೋದಿದ್ರೆ ಮಾತ್ರ ಅದಕ್ಕೆ ಆಕ್ಷನ್ ಮಾಡಬೇಕು. ಅದು ಕೂಡ ಏನ್ ಮಾಡ್ತಾ ಇರೋದು, ಒಂದು 32 ಜನ ಬದುಕಲಿಕ್ಕೆ ಅವರಿಗೆ ಅದು ಕೂಡ ಸರ್ಕಾರದಿಂದ ಸಿಗ್ಲಿಲ್ಲ. ನಾವು ಕಷ್ಟ ಮಾಡಿ ಕಾಡಿ ಬೇಡಿ ಪಬ್ಲಿಕ್ನವರನ್ನು ಬೇಡಿ ಅವರನ್ನು 32 ಜನ ಒಂದು 2 ವರ್ಷ 4 ವರ್ಷ ಬದುಕಲಿ ಅಂತ ನಾವು ಮಾಡ್ತಾ ಇರೋದು. ಅದು ಬೇರೆ ಪ್ರೈವೇಟ್ CSR ಫಂಡ್ ತಂದು ಅದನ್ನು ಮಾಡ್ತಾ ಇರೋದು. ಅದರಿಂದ ನೀವು ಕೂಡ ಗೊತ್ತಿದ್ದವರು ಇದ್ದೀರಿ, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಕೊಟ್ಟದ ಕ್ಲಾಸ್ ಏಪ್ರಿಲ್ ಅಲ್ಲಿ ಅದು ಕೊಡ್ತೇನೆ. ಇದನ್ನು ಈಗ ಕ್ಲೀನ್ ಮಾಡಿ ರಾತ್ರಿಯಲ್ಲಿ ಮಾಡುವಂತ ಕೆಲಸವನ್ನು ಮಾಡಿ. ಎಲ್ಲಿವರೆಗೆ ಸರ್ ಈಗ ಅಲ್ಲಿ ಕ್ಲಾಸ್ ಅಲ್ಲಿ ಇಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಅಲ್ಲ, ಅದಕ್ಕೆ ಮೊದಲು ಅಲ್ಲಿ ಟೆಂಟ್ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ. ಏಪ್ರಿಲ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೆ ಟೈಮ್, ನಾಳೆನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಏಪ್ರಿಲ್ ಒಳಗೆ ಅದು ಕಂಪ್ಲೀಷನ್ ಆಗ್ಲಿಕ್ಕೆ ಆಗ್ತದೆ, ಆಗ ನಾನು ಮಾಡಿಕೊಡ್ತೇನೆ. ಓಕೆ, 1 ಮಂತ್ ಮಾತ್ರ ಇಡುದು. ಈಗ ಫೆಬ್ರವರಿ ಮುಗಿಯಿತು, ಏಪ್ರಿಲ್ ಅಲ್ಲಿ ಅಲ್ಲಿಗೆ ಶಿಫ್ಟ್ ಆಗುವ ಕೆಲಸಗಳು ಆಗ್ತದೆ. ಎಸ್, ಒಂದು ನಿಮಿಷ ಮಕ್ಕಳೇ, ಇವತ್ತು ನೀವು ರಸ್ತೆಯಲ್ಲಿ ಕೂತಿದ್ದೀರಿ, ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಧರಣಿ ಮಾಡ್ತಾ ಇದ್ದೀರಿ. ನೀವು ಇದನ್ನ ಮಾಡೋ ಮೊದಲು ನಿಮ್ಮ ಪ್ರಿನ್ಸಿಪಾಲ್ಗೆ, ನಿಮ್ಮ ಲೆಕ್ಚರರ್ಸ್ಗೆ, ನಿಮ್ಮ ವೆಲ್ಫೇರ್ ಆಫೀಸರ್ ಜೊತೆ ಚರ್ಚೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸಾರ್ವಜನಿಕ ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಇದೆ.
ಸಂಬಂಧಪಟ್ಟವರಿಗೆ ಮೊದಲೇ ಮಾಹಿತಿ ಕೊಡಬೇಕು. ಸಂಬಂಧಪಟ್ಟವರಿಂದ ಅನುಮತಿ ತಗೊಂಡು ನೀವು ಪ್ರೊಟೆಸ್ಟ್ ಅನ್ನು ಮಾಡಬೇಕು. ನೀವು ಈ ರಸ್ತೆಯಲ್ಲಿ ಕೂತಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಪಬ್ಲಿಕ್ ರೋಡ್, ಕಾಂಕ್ರೀಟ್ ರೋಡ್. ನಿಮಗೆ ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ಗೈಡ್ ಮಾಡಬೇಕಾಗಿತ್ತು. ವೇಸ್ಟ್ ಮಾಡಂಗಿದ್ರೆ ಇದರ ಗೇಟ್ ಒಳಗಡೆ ಮಾಡೋದಕ್ಕೆ ಅವಕಾಶ ಇತ್ತು. ಯಾರು ಇದನ್ನ ನಿಮ್ಗೆ ಮಿಸ್ಗೈಡ್ ಮಾಡಿದಾರ ಅಂತ ನೀವೇ ಮಾಡಿದೀರಾ, ಇದು ಕಾನೂನು ಪ್ರಕಾರ ಸರಿ ಇಲ್ಲ ಇದು. ಆದ್ರಿಂದ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು, ಶಾಸಕರು ಹೇಳಿದ್ದಾರೆ, ನಿಮಗೆ ಕ್ಲಾಸ್ ನಡೆಯೋದಕ್ಕೆ ಧೂಳು ಬರದಂಗೆ ಏನು ವ್ಯವಸ್ಥೆ ಬೇಕು ಅದನ್ನ ಮಾಡಿಸ್ಕೊಡ್ತಾರೆ. ಟಾರ್ಪಲ್ ಕಟ್ಟೋದಿರ್ಬೋದು ಅಥವಾ ರಾತ್ರಿ ಕೆಲಸ ಮಾಡಿ ನಿಮ್ಮ ಕ್ಲಾಸ್ ನಡೆಯುವಂತ ಅವಧಿಯಲ್ಲಿ ನಿಮ್ಗೆ ಪಾಠಕ್ಕೆ ತೊಂದರೆ ಆಗದಂಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏಪ್ರಿಲ್ ಮೇ ನಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಹೊಸ ಬಿಲ್ಡಿಂಗ್ ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಕಾನೂನು ಪಾಲಕನಾಗಿ ನಾನು ಹೇಳೋದಿಷ್ಟೇ, ನೀವೆಲ್ಲ ಓದಿದ್ದೀರಿ, ನಿಮಗೆ ಕಾನೂನು ಏನು ಅಂತ ಗೊತ್ತಿದೆ. ಸಾರ್ವಜನಿಕ ರಸ್ತೆನಲ್ಲಿ ಬಂದು ಸಾರ್ವಜನಿಕರ ಮೂವ್ಮೆಂಟ್ ಗೆ ಅಡಚಣೆ ಮಾಡಿದ್ರೆ ಇದು ಕಾನೂನು ಪ್ರಕಾರ ತಪ್ಪಾಗ್ತದೆ, ಕಾನೂನು ಕ್ರಮ ತಗೋಬೇಕಾಗ್ತದೆ. ಆದ್ರಿಂದ ದಯವಿಟ್ಟು MLA ಅವರು ತಮ್ಮ ರಿಕ್ವೆಸ್ಟ್ ಮಾಡಿದ್ದಾರೆ, ತಾಲೂಕು ದಂಡಾಧಿಕಾರಿ ಇದ್ದಾರೆ, ದಯವಿಟ್ಟು ತಮ್ಮ ಕ್ಲಾಸಿಗೆ ತಾವು ತೆರಳಬೇಕು, ಹೋಗ್ಬೇಕು. ಹೋಗಿ, ಇಲ್ಲಾಂದ್ರೆ ಕಾನೂನು ಕ್ರಮಗಳೆಲ್ಲ ಆಗ್ತದೆ. ದಯಮಾಡಿ ನಮ್ಮನ್ನು ಬ್ಲೇಮ್ ಮಾಡಬೇಡಿ. ದಯಮಾಡಿ ಕ್ಲಾಸಿಗೆ ಹೋಗಿ. ರೋಡ್ ತರ ಬ್ಲಾಕ್ ಮಾಡ್ಲಿಕ್ಕಿಲ್ಲ. ದಯಮಾಡಿ ಕ್ಲಾಸಿಗೆ ಹೋಗಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ. ಹೋಗಿ ಮಕ್ಕಳೇ, ಹೋಗಿ ಇಲ್ಲಾಂದ್ರೆ ತೊಂದರೆ ಆಗ್ತದೆ. ದಯಮಾಡಿ